ಮುಂದಿನ ಶೈಕ್ಷಣಿಕ ವರ್ಷದಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಮಂಡಳಿಯ ವತಿಯಿಂದ 3 ಫೈನಲ್ ಎಕ್ಸಾಮ್ಗಳನ್ನು ನಡೆಸಲಾಗುವುದು. ವಿದ್ಯಾರ್ಥಿಗಳು ಅದೇ ವರ್ಷ ಉತ್ತೀರ್ಣರಾಗಿ ಉನ್ನತ ಶಿಕ್ಷಣ ಪಡೆಯಲು ಈ ಕ್ರಮ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊದಲ ಫೈನಲ್ ಎಕ್ಸಾಮ್ನಲ್ಲಿ ಅನುತ್ತೀರ್ಣರಾದವರು ಮತ್ತು ಕಡಿಮೆ ಅಂಕ ಗಳಿಸಿದವರು ಅಧಿಕ ಅಂಕ ಪಡೆಯಲು ಬಯಸಿದರೆ ಎರಡನೇ ಪರೀಕ್ಷೆಗೆ ಹಾಜರಾಗಬಹುದು. ಹಾಗೆ ಎರಡನೇ ಫೈನಲ್ ಎಕ್ಸಾಮ್ನಲ್ಲಿ ಅನುತ್ತೀರ್ಣರಾದವರು ಮತ್ತು ಕಡಿಮೆ ಅಂಕ ಗಳಿಸಿದವರು ಅಧಿಕ ಅಂಕ ಪಡೆಯಲು ಬಯಸಿದರೆ ಮೂರನೇ ಫೈನಲ್ ಪರೀಕ್ಷೆಗೆ ಹಾಜರಾಗಬಹುದು ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಅದೇ ವರ್ಷ ಉತ್ತೀರ್ಣರಾಗಿ ಕಾಲೇಜು ಶಿಕ್ಷಣ ಪಡೆಯಲು ಇದರಿಂದ ಅನುಕೂಲವಾಗುವುದು. ಎರಡನೇ ಮತ್ತು ಮೂರನೇ ಪರೀಕ್ಷೆಗಳು ಸುಮಾರು 15 ದಿನಗಳ ಅಂತರದಲ್ಲಿ ನಡೆಯಲಿವೆ. ಮೂರನೇ ಫೈನಲ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಕಾಲೇಜು ಸೇರುವಾಗ 26 ದಿನಗಳ ವಿಳಂಬ ಆಗಬಹುದು. ಈ ಅವಧಿಯ ಕಲಿಕೆಯನ್ನು ಸರಿದೂಗಿಸಲು ಅಂತಹ ವಿದ್ಯಾರ್ಥಿಗಳಿಗೆ ಬ್ರಿಡ್ಜ್ ಕೋರ್ಸ್ ನಡೆಸಲಾಗುವುದು ಎಂದರು. ಮಕ್ಕಳಿಗೆ ಪುಸ್ತಕದ ಹೊರೆ ಕಡಿಮೆ ಮಾಡುವ ಬಗ್ಗೆ ಅಧ್ಯಯನವನ್ನು ನಡೆಸಲಾಗ್ತಾ ಇದ್ದು ಮುಂದಿನ ವರ್ಷದಿಂದ ಇದು ಅನುಷ್ಠಾನಕ್ಕೆ ಬರಲಿದೆ. ಶಿಕ್ಷಕರ ಕೊರತೆ ನಿವಾರಿಸಲು ಶಿಕ್ಷಕರ ನೇಮಕವನ್ನು ಮಾಡಲಾಗುವುದು ಎಂದು ವಿವರಿಸಿದರು. ಬಡವರು ಸೇರಿದಂತೆ ಎಲ್ಲ ವರ್ಗಗಳ ಜನರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ನೀಡಿದೆ. ಪ್ರತಿಪಕ್ಷಗಳ ಟೀಕೆಗಳಿಗೆ ಉತ್ತರ ಕೊಡಲು ಹೋಗುವುದಿಲ್ಲ. ನಮ್ಮ ಕಾರ್ಯಕ್ರಮಗಳೇ ಅವರಿಗೆ ಉತ್ತರವನ್ನು ನೀಡುತ್ತವೆ. ಸರ್ಕಾರ ಅಧಿಕಾರಕ್ಕೆ ಬಂದು 130 ದಿನ ಮಾತ್ರ ಆಗಿದ್ದು 5 ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿ ಯೋಜನೆಗಳು ಈಗಾಗಲೇ ಅನುಷ್ಠಾನಕ್ಕೆ ಬಂದಿವೆ ಎಂದು ಮಧು ಬಂಗಾರಪ್ಪ ತಿಳಿಸಿದರು. ಒಳ್ಳೆ ಒಂದು ತೀರ್ಮಾನವನ್ನ ಅನುಷ್ಠಾನ ಮಾಡಿ ಆಗಲೇ ರಿಸಲ್ಟ್ ಬಂದಾಯಿತು. ಅದೇನು ಅಂತ ಹೇಳಿದ್ರೆ, ನಾವು ಬೋರ್ಡ್ ಎಕ್ಸಾಮ್ ಮಾಡ್ತಾ ಇದೀವಿ. ತಾವೆಲ್ಲ ಮಾಧ್ಯಮದಲ್ಲೂ ಕೂಡ ನೀವು ನೋಡಿರಬೇಕು. ಈ ಸಪ್ಲಿಮೆಂಟ್ರಿ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಇಯರ್ PUC ಆದಮೇಲೆ ಒಬ್ರು ಫೇಲ್ ಆದರೆ ಇಲ್ಲ ಮತ್ತೆ ಎಕ್ಸಾಮ್ ಏನಾದ್ರು ತಗೋಬೇಕಂದ್ರೆ ಸಪ್ಲಿಮೆಂಟ್ರಿ ತಗೋಬೇಕು. ಅದೇ ವರ್ಷ ಅವರು ಎಕ್ಸಾಮಿಗೆ ಮತ್ತೆ ಅದೇ ವರ್ಷ ಕಾಲೇಜಿಗೆ ಹೋಗ್ಬೋದು. ಆದರೆ ಅಲ್ಲಿ ಅವಕಾಶಗಳು ಕಮ್ಮಿ ಇತ್ತು. ಅವ್ರಿಗೆ ಅಲ್ಲಿ ಫೇಲ್ ಆಗಿಬಿಟ್ರೆ ಮತ್ತೆ 1 ವರ್ಷ ಕಾಯಬೇಕಾಗಿತ್ತು. ಮಕ್ಕಳು ಸುಮಾರು 1.5-2 ಲಕ್ಷ ಜನರು ಮಕ್ಕಳು ಫೇಲ್ ಆಗಿ ಹಾಗೆ ಇಲ್ಲ ಡಿಸ್ಕಂಟಿನ್ಯೂ ಮಾಡಿರ್ತಾರೆ, ಇಲ್ಲ ಹಳೆ ಫೇಲ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಇರ್ತಾರೆ, ಇಲ್ಲ ಹೊಸದಾಗಿ ಈ ವರ್ಷ ಕಟ್ಟಿ ಫೇಲ್ ಆಗಿರೋರು ಇರ್ತಾರೆ. ಎಲ್ಲೋ ಒಂದು ರೀತಿಯಲ್ಲಿ ನಾವು ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ನಿಟ್ಟಿನ ಮೇಲೆ ಮಾನ್ಯ ಅಭಯ್ ಕುಮಾರ್ ಜೈನ್ ಅವ್ರಿಗೂ ಕೂಡ ನಾನು ಅಭಯ್ ಚಂದ್ರ ಜೈನ್ ಅವರಿಗೆ ಸ್ವಾಗತವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನು ಮಾಡಿದ್ವಿ ಅಂದರೆ 2 ಎಕ್ಸಾಮ್. ಸೊ ಫೇಲ್ ಅಂದಾಗ ಸಪ್ಲಿಮೆಂಟ್ರಿಯಲ್ಲಿ ಬರೋದು. ಸಪ್ಲಿಮೆಂಟ್ರಿಯಲ್ಲಿ ಏನು ಎಕ್ಸಾಮಲ್ಲಿ ಅವರು ಏನು ಸ್ಕೋರ್ ತೊಗೊಳ್ತಾರೆ ಅದೇ ಅವರಿಗೆ ಫೈನಲ್ ಸ್ಕೋರ್ ಆಗುತ್ತೆ. ಆದರೆ ನಾವು ಈ ಸತಿ ಬದಲಾವಣೆ ಮಾಡಿದ್ವಿ. ಒಂದೇ ವರ್ಷ 3 ಎಕ್ಸಾಮು, ಬಟ್ ಸಪ್ಲಿಮೆಂಟ್ರಿ ಅಂತ ಕರೆಯೋಣ. ಇನ್ನು ಮೇಲಿಂದ ಇಟ್ ಇಸ್ ಕಾಲ್ಡ್ ಎಸ್ ಬೋರ್ಡ್ ಎಕ್ಸಾಮ್. ಸೊ ಒಂದು ಎಕ್ಸಾಮ್ ತೊಗೊಂಡ್ಮೇಲೆ, ಯಾಕೆಂದರೆ ಮಕ್ಕಳಿಗೆ ನಂದು ಒಂದು ಆಸೆ ಏನಂತ ಹೇಳಿದರೆ, ಮಕ್ಕಳಿಗೆ ಅವಕಾಶ ಕೊಡಬೇಕು. ಎಕ್ಸಾಮ್ ಏನಂದರೆ ಪಾಸು ಫೇಲು ಅಲ್ಲ, ಅದು ತಪ್ಪದು. ಎಕ್ಸಾಮ್ ಏನಂದರೆ ಮಕ್ಕಳಿಗೆ ಎಕ್ಸಾಮಿನ ಏನು ಕೆಪಾಸಿಟಿ ಇದೆ ಅಂಥೇಳಿ ಅವ್ರ ಕೊರತೆ ಇದ್ದರೆ ಅವರಿಗೆ ಅದನ್ನ ಸಹಕಾರ ಮಾಡ್ತಕ್ಕಂಥದ್ದು ಟೀಚರ್ ವತಿಯಿಂದ ಇರ್ಬೋದು, ಶಾಲೆಯಿಂದ ಇರ್ಬೋದು, ಪೇರೆಂಟ್ಸ್ ಇರ್ಬೋದು. ಯಾಕೆಂದರೆ ಒಬ್ಬಳು ಮಕ್ಕಳ ಬೆಳವಣಿಗೆಗೆ ಪೇರೆಂಟ್ಸ್ ಕಾರಣ ಇರ್ತಾರೆ, ಟೀಚರ್ಸ್ ಕಾರಣ ಇರುತ್ತೆ, ಸರ್ಕಾರನೂ ಕೂಡ ಕಾರಣ ಇರುತ್ತೆ. ನಮ್ದು ಏನಾದರೂ ವ್ಯವಸ್ಥೆ ಸರಿ ಇಲ್ಲ ಅಂದರೆ ಅಲ್ಲಿಗೆ ಮಕ್ಕಳಿಗೆ ನಾವು ಸರಿಯಾಗಿ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗಲಿಲ್ಲ ಅಂಥೇಳಿ, ಅದಕ್ಕೆ ಅವರಿಗೆ ಇದ್ರ ಜೊತೆಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡೋದ್ರ ಜೊತೆಗೆ ಅವಕಾಶಗಳನ್ನು ಕೊಡಬೇಕು ಅಂಥೇಳಿ ನಾವು 3 ಎಕ್ಸಾಮನ್ನು ಮಾಡ್ತಾ ಇದ್ದೀವಿ ಬೋರ್ಡ್ ಎಕ್ಸಾಮಲ್ಲಿ. ಅದು 1, 2, 3. ಸೊ ಫಸ್ಟ್ ಎಕ್ಸಾಮ್ ಆದಮೇಲೆ ಎರಡನೇ ಎಕ್ಸಾಮು ಯಾವ ಸಬ್ಜೆಕ್ಟ್ ಬೇಕು ಅದು ತೊಗೋಬೋದು. ಅವರು ಫೇಲ್ ಆಗಿರೋದು ಮಾತ್ರ ತೊಗೋಬೋದು. ಇಲ್ಲಾಂದರೆ ಕಮ್ಮಿ ಮಾರ್ಕ್ಸ್ ಇದ್ದರೆ, ಇಲ್ಲ ನನಗೆ ಇದರೊಳಗೆ ಇನ್ನೊಂದು ಸ್ವಲ್ಪ ಸ್ಕೋರ್ ನಾನು ಮಾಡಬೇಕು ಅಂಥೇಳಿ ಅನಿಸಿದರೆ ಮತ್ತೆ ಹಿ ಕ್ಯಾನ್ ಟೇಕ್. ಬಟ್ ಆ್ಯಾವ್ರೇಜಲ್ಲಿ ಯಾವುದು ಟಾಪ್ ಇರುತ್ತೆ 3 ಎಕ್ಸಾಮಲ್ಲಿ, ಅದು ಟಾಪ್ ಸ್ಕೋರೇ ಅವರಿಗೆ ಮಾರ್ಕ್ಸ್ ಕಾರ್ಡಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಅದೇ ವರ್ಷ ಅವರು ಕಾಲೇಜಿಗೆ ಹೋಗ್ಬೋದು. ಯಾಕೆಂದರೆ ಬಹಳ ಇಂಪಾರ್ಟೆಂಟ್. ಇದನ್ನು ನಾವು ಉದಾಹರಣೆ, ನಾನು ಸ್ವಲ್ಪ ಮಾಧ್ಯಮದವರೆಲ್ಲ ಈಗ ಸುಮಾರು 1.5 ತಿಂಗಳ ಹಿಂದೆ ನಾನು ಇದನ್ನು ಅನೌನ್ಸ್ ಮಾಡಿದಾಗ ಸ್ವಲ್ಪ ಟೀಕಾ ಟಿಪ್ಪಣಿಗಳು ಬಂದವು. ನಾನೇನು ಹೇಳಲಿಲ್ಲ, ನಾನು ಸ್ವಲ್ಪ ಹೇಳಿದೆ, ಉತ್ತರ ಬರುತ್ತೆ ನೋಡಿ ಅಂತ. ನೀನು ಐ ವಾಂಟ್ ಟು ಗಿವ್ ಯು ಎನ್ ಎಕ್ಸಾಂಪಲ್. ಮೊನ್ನೆ ಎಕ್ಸಾಮ್ ನಡೀತು ಸೆಕೆಂಡ್ ಇಯರ್ PUC. 1,19,000 ಚಿಲ್ಡ್ರನ್, ಅಂದರೆ 1,20,000 ಮಕ್ಕಳು ಶಾಲೆಗೆ ಹೋಗಿ ಎಕ್ಸಾಮ್ ತಗೊಂಡ್ರು. ಅದರೊಳಗೆ 42,000 ಮಕ್ಕಳು ಪಾಸ್ ಆಗಿದ್ದಾರೆ. 42,000 ಮಕ್ಕಳು ಪಾಸ್ ಆಗಿದ್ದಾರೆ ಅಂದರೆ ಇಟ್ಸ್ ಎ ಗ್ರೇಟೆಸ್ಟ್ ಅಚೀವ್ಮೆಂಟ್. ಯಾಕೆ ಅಂತ ಹೇಳಿದರೆ, ಆ 42,000 ಮಕ್ಕಳು ಇದೇ ವರ್ಷ ಕಾಲೇಜಿಗೆ ಸೇರ್ಕೊಂಡ್ಬಿಡ್ತಾರೆ. ಅವ್ರಿಗೆ ಅವಕಾಶಗಳು ಕೊಡುತ್ತೆ. ಅಂದರೆ ಪಾಸ್ ಆಗೋಕ್ಕೆ ಆಸೆ ಇದೆ, ಆಗುತ್ತೆ, ಚಾಲೆಂಜಿಂಗ್ ಇದೆ, ಆದರೆ ಅವಕಾಶಗಳು ಕೊಡುತ್ತೆ ಇತ್ತು. ಅದಕ್ಕೆ 3 ಎಕ್ಸಾಮ್ ತೊಗೊಂಡು ಇದೇ ವರ್ಷ ಅವಾಗ ಏನಾಗುತ್ತೆ, 1-1.5 ತಿಂಗಳು ಕಾಲೇಜ್ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೆ ಬ್ರಿಡ್ಜ್ ಕೋರ್ಸಸ್ ಮಾಡಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೂ ಮಾತಾಡಿ, ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಈ ಮಕ್ಕಳಿಗೆ ನೀವು ಬ್ರಿಡ್ಜ್ ಕೋರ್ಸಸ್ ಮಾಡಿ ಅವ್ರನ್ನ ಮತ್ತೆ ಮೇನ್ ಸ್ಟ್ರೀಮಿಗೆ ತರಬೇಕು ಅಂತ ಹೇಳಿದ್ವಿ. ಇಲ್ಲಾಂದರೆ ಏನಾಗುತ್ತೆ, ಮಕ್ಕಳು ಕಾಲೇಜಿಗೆ ಹೋಗಲಿಲ್ಲ ಅಲ್ಲಂದರೆ ಬಿಟ್ಟೇ ಬಿಡ್ತಾರೆ, ಮತ್ತು ಕಾಲೇಜಿಗೆ ಹೋಗೋ ಮನೋಭಾವನೆ ಬರೋದಿಲ್ಲ. ಅದನ್ನು ಮತ್ತೆ ತರಬೇಕಂದ್ರೆ ಫಸ್ಟ್ ಈ ಕೆಲಸ ಮಾಡಬೇಕು ಅಂಥೇಳಿ ಈಗ ಅದಕ್ಕೆ ಏನು ಮಾಡಿದ್ವಿ,
SSLCನೂ ಕೂಡ ಬೋರ್ಡ್ ಎಕ್ಸಾಮೇ ಮಾಡಿದ್ವಿ. ಅದೇ ವರ್ಷ 3 ಎಕ್ಸಾಮ್ ಒಂದರಲ್ಲಿ ಅವ್ರು ಸ್ಯಾಟಿಸ್ಫೈ ಆಗಿ ಪಾಸ್ ಆದರೆ ಆಮೇಲೆ ಎಕ್ಸಾಮ್ ತಗೊಂಡು ರಿಸಲ್ಟ್ ಬಂದು ರಿವ್ಯಾಲ್ಯೂಯೇಷನ್ ಹಾಕಿ ಆಮೇಲೆ ಬೇಕಾದ್ರೆ ತೀರ್ಮಾನ ಮಾಡ್ಬೋದು. ಅವರು ರಿವ್ಯಾಲ್ಯೂಯೇಷನ್ ಆದಮೇಲೆ ಅವ್ರು ಎಕ್ಸಾಮ್ ಕಟ್ಬೋದು. ಅದೇನು ಒಂದೇ ಸತಿ ಈಗಲೇ 3 ಕಟ್ಟಬೇಕಂತ ಇಲ್ಲ, ಏನು ಒತ್ತಡ ಇರಲ್ಲ. ಆಮೇಲೆ ಮಕ್ಕಳಿಗೆ ಒತ್ತಡ ಕಮ್ಮಿ ಮಾಡಬೇಕು, ಅವ್ರು ಸ್ವಲ್ಪ ಯಾಕೆ ಎಷ್ಟೋ ಮಕ್ಕಳು ಕೆಲವು ನಿರ್ಧಾರಗಳನ್ನು ತಗೊಂಡ್ಬಿಟ್ಟಿದ್ದಾರೆ, ತಂದೆ ತಾಯಿಗೆ ತೊಂದರೆ ಆಗಿದೆ, ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು. ಇದು ಆಗಬಾರ್ದು ಅಂತಕ್ಕಂಥ ನಿಟ್ಟಿನ ಮೇಲೆ ಇಂಥ ವ್ಯವಸ್ಥೆನ ಮಾಡಿದ್ವಿ.